ಸಿಎಸ್ಐ ಹಾಗೂ ಕೆಎಸ್ಡಿ ದಕ್ಷಿಣ ಕನ್ನಡ ಪ್ರದೇಶ ಪರಿಷತ್ತು ಮತ್ತು ಹೆಬಿಕ್ ಸ್ಮಾರಕ ದೇವಾಲಯ ಗೋರಿಕುಂಟೆ ವತಿಯಿಂದ ಜಾಗತಿಕ ಶಾಲಾ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳ ಹಬ್ಬ 2018 ಕಾರ್ಯಕ್ರಮ ನಗರದ ಗೋರಿಕುಂಡ ಕಿಟಲ್ ಮೆಮೋರಿಯಲ್ ಪ್ರೌಢಶಾಲಾ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮದ ಮೊದಲಿಗೆ ಗೋರಿಕುಂಟ ಕಿಟಲ್ ಮೆಮೋರಿಯಲ್ ಪ್ರೌಢಶಾಲಾ ವಠಾರದಿಂದ ಹೆಬಿಕ್ ಸ್ಮಾರಕ ದೇವಾಲಯದವರೆಗೆ ಮಕ್ಕಳ ಆಕರ್ಷಣೀಯ ಮೆರವಣಿಗೆ ನಡೆಯಿತು. ಜಾಗತಿಕ ಶಾಲಾ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸಿಎಸ್ಐ ಹಾಗೂ ಕೆಎಸ್ಡಿ ದಕ್ಷಿಣ ಕನ್ನಡ ಪ್ರದೇಶ ಪರಿಷತ್ತಿನ ಮಕ್ಕಳಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ಪರ್ಧೆ ನಡೆಯಿತು. ದಕ್ಷಿಣ ಕನ್ನಡ ಏರಿಯಾ ಕೌನ್ಸಿಲ್ನ ಅಧ್ಯಕ್ಷ ರೆವರೆಂಡ್ ಪ್ರಭುರಾಜ್ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಈಜು, ಕರಾಟೆ ಮತ್ತಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಮಿತಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಸ್ಟರ್ ಸೆರಾಂಪುರ್ ವಿಶ್ವವಿದ್ಯಾನಿಲಯದ ಬಿಷಪ್ ನಿವೃತ್ತ ರೆವರೆಂಡ್ ಡಾಕ್ಟರ್ ಜೆಎಸ್ ಸದಾನಂದ, ಹೆಬಿಚ್ ಮೆಮೋರಿಯಲ್ ಚರ್ಚ್ನ ವರ್ಲ್ಡ್ ಸಂಡೇ ಸ್ಕೂಲ್ ಸೆಲೆಬ್ರೇಷನ್ ಸಮಿತಿಯ ಏರಿಯಾ ಉಪಾಧ್ಯಕ್ಷ ರೆವರೆಂಡ್ ಸೆಬಸ್ಟಿನ್ ಜತ್ತಮ್ನ, ಕಾರ್ಯದರ್ಶಿ ರೆವರೆಂಡ್ ಆಂಡ್ರಿಯಾ ಜಾನ್, ಎಚ್ಎಂಸಿ ಚರ್ಚ್ ಸಂಚಾಲಕ ಸುನಿಲ್ ಫ್ರಾಂಕ್, ಜಂಟಿ ಕಾರ್ಯದರ್ಶಿ ರೋನಿ ಡೇವಿಡ್, ಕಾರ್ಯದರ್ಶಿ ವಜ್ರಾ ಫ್ರಾಂಕ್, ಹೆಬಿಚ್ ಮೆಮೋರಿಯಲ್ ಚರ್ಚ್ನ ವರ್ಲ್ಡ್ ಸಂಡೇ ಸ್ಕೂಲ್ ಸೆಲೆಬ್ರೇಷನ್ ಸಮಿತಿಯ ಕಾರ್ಯದರ್ಶಿ ಅಜಿತಾ ಪೆಂಗಾಲ್, ಸಿಎಸ್ಐ ಎಸ್ವೈಎನ್ಡಿಒ ಸಾಮಾನ್ಯ ಕಾರ್ಯದರ್ಶಿ ಡಾಕ್ಟರ್ ಡಿಆರ್ ಸದಾನಂದ, ಹೆಬಿಚ್ ಮೆಮೋರಿಯಲ್ ಚರ್ಚ್ನ ಪ್ರೆಸ್ಬೈಟರ್ ಗಾರ್ಡಿನ್ ಬಂಗೇರಾ, ದಕ್ಷಿಣ ಕನ್ನಡ ಏರಿಯಾ ಕೌನ್ಸಿಲ್ ಕಾರ್ಯದರ್ಶಿ ಜಯವಂತಿ ಪೌಲ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.